ಈ ಧ್ವನಿ 20 ವರ್ಷಗಳ ಬಳಿಕ ಈಗ ಪುತ್ತೂರಿನಲ್ಲಿ ಮತ್ತೆ ಕೇಳಿಸ್ತಾ ಇದೆ. ಹೌದು, 20 ವರ್ಷಗಳ ಹಿಂದೆ ಸ್ತಬ್ಧಗೊಂಡಿದ್ದಂತಹ ಪುತ್ತೂರಿನ ಪ್ರಮುಖ ಕೇಂದ್ರ, ಪುತ್ತೂರು ನಗರದ ಹೃದಯ ಭಾಗ, ಕಿಲ್ಲೆ ಮೈದಾನದ ಸಮೀಪದಲ್ಲೇ ಇದ್ದಂತಹ ಈ ಒಂದು ಸೈರನ್ ಟವರ್ ಏನಿದೆ, ಇಲ್ಲಿಂದ ಹೊರಬರ್ತಾ ಇದ್ದಂತಹ ಸೈರನ್ನ ಧ್ವನಿ 20 ವರ್ಷಗಳ ಬಳಿಕ ಮತ್ತೆ ಈಗ ಕೇಳೋದಕ್ಕೆ ಆರಂಭ ಆಗಿದೆ. ಫೆಬ್ರವರಿ 23ರಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಮತ್ತೆ ಈ ಒಂದು ಸೈರನ್ ವ್ಯವಸ್ಥೆ ಏನಿದೆ ಇದಕ್ಕೆ ಮತ್ತೆ ಒಂದು ಚಾಲನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಇದು 1971ರಲ್ಲಿ ಒಂದು ಅಳವಡಿಕೆಯಾಗಿರುವಂಥ ಒಂದು ಸೈರನ್ ವ್ಯವಸ್ಥೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬಹುದು. ನೀವು ಆ ಒಂದು ಸೈರನ್ ಕಂಬವನ್ನು ಗಮನಿಸಿದರೆ ಅಲ್ಲಿ ನೋಡಬಹುದು, ಲಯನ್ಸ್ ಕ್ಲಬ್ನ ಒಂದು ಕೊಡುಗೆಯಾಗಿ ಆ ಒಂದು ಸೈರನ್ ಕಂಬವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿರುವಂಥದ್ದು 1971ರಲ್ಲಿ ಅಳವಡಿಕೆಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಒಂದು ಫಲಕವನ್ನು ಕೂಡ ನೀವು ಗಮನಿಸಬಹುದು. ಆ ಒಂದು ಸೈರನ್ ಕಂಬ ಏನಿದೆ ಅದರಲ್ಲಿ ಆ ಒಂದು ವಿಚಾರವನ್ನು ಗಮನಿಸಬಹುದು ನೀವು. ಅಂದರೆ 55 ವರ್ಷಗಳ ಹಿಂದೆ ಸ್ಥಾಪನೆಯಾದಂತಹ ಸೈರನ್ ಟವರ್ ಇದೀಗ 20 ವರ್ಷಗಳ ಒಂದು ಮೌನದ ಬಳಿಕ ಮತ್ತೆ ಈಗ ಕಾರ್ಯಾರಂಭವನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಅಂದರೆ ಈ ಹಿಂದೆ ಒಮ್ಮೆ ಇದನ್ನು ಮತ್ತೆ ಒಂದು ದುರಸ್ತಿ ಮಾಡುವಂಥ ಒಂದು ಪ್ರಸ್ತಾವನೆ ಕೂಡ ಆಗಿತ್ತು. ಅಂದರೆ ದುರಸ್ತಿ ಮಾಡುವಂತಹ ಕೆಲಸಗಳು ಕೂಡ ಆಗಿತ್ತು. 2017ರಲ್ಲಿ ಅಂದಿನ ಪುತ್ತೂರು ನಗರಸಭೆಯ ಅಧ್ಯಕ್ಷರಾಗಿದ್ದಂತಹ ಜಯಂತಿ ಬಲ್ನಾಡವರ ಸಾರಥ್ಯದಲ್ಲಿ ಆಗಿನ ನಗರಸಭೆಯ ಆಡಳಿತ ಪಕ್ಷದ ನಾಯಕರಾಗಿದ್ದಂತಹ ಎಚ್ ಮೊಹಮ್ಮದ್ ಅಲಿ ಅವರ ಮುತುವರ್ಜಿಯಲ್ಲಿ ಈ ಒಂದು ಸೈರನ್ ಕಂಬ ಏನಿದೆ ಇದನ್ನು ಒಂದು ದುರಸ್ತಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಲಾಗಿತ್ತು. ಅಂದರೆ ಮೊದಲಿಗೆ ಈ ಒಂದು ಹಳೆ ಸೈರನ್ ಏನಿದೆ ಅದನ್ನೇ ದುರಸ್ತಿ ಮಾಡಿ ಮತ್ತೆ ಕಾರ್ಯಾರಂಭ ಮಾಡಿಸಬೇಕು ಎನ್ನುವಂಥ ಒಂದು ಚಿಂತನೆಯನ್ನು ಅವರು ಹೊಂದಿದ್ರು. ಆದರೆ ಆ ಸಂದರ್ಭದಲ್ಲಿ ಎಲೆಕ್ಷನ್ ಬಂದಂತಹ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯಲ್ಲಿ ನೆನೆಗುದಿಗೆ ಬಿದ್ದಿತ್ತು ಅಂತ ಹೇಳಲಾಗ್ತಾ ಇದೆ. ಬಳಿಕ ಈ ಒಂದು ವಿಚಾರ ಬಹಳಷ್ಟು ವಿಳಂಬ ಆಗಿತ್ತು. ಅಂದರೆ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಸೈರನ್ ಕಂಬವನ್ನು ದುರಸ್ತಿ ಮಾಡಿ ಸೈರನನ್ನು ದುರಸ್ತಿ ಮಾಡುವಂತಹ ಕೆಲಸ ಅಲ್ಲೇ ಬಾಕಿಯಾಗಿತ್ತು ಅನ್ನುವಂಥದ್ದು. ಇದೀಗ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಸೈರನ್ನ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಎನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನಗರಸಭೆಯ ವತಿಯಿಂದ ಈಗ ಈ ಒಂದು ಸೈರನ್ ಗಂಟೆಯನ್ನು ದುರಸ್ತಿ ಮಾಡಲಾಗಿದೆ. ದುರಸ್ತಿ ಮಾಡಿ ಇದೀಗ ಒಂದು ಚಾಲನೆಯನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಫೆಬ್ರವರಿ 23ರಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಈಗಾಗಲೇ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದರ ಉದ್ದೇಶ ಏನು, ಯಾಕೆ ಇದನ್ನು ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋದರೆ, ಈ ಹಿಂದೆ ಗಡಿಯಾರ ಇರ್ಬೋದು, ವಾಚ್ ಇರ್ಬೋದು ಇತ್ಯಾದಿ ಸಮಯ ತೋರಿಸುವಂತಹ ಸಾಧನಗಳು ಎಲ್ಲರ ಬಳಿಯಲ್ಲೂ ಕೂಡ ಲಭ್ಯವಿರಲಿಲ್ಲ. ಹಾಗಾಗಿ ಪೇಟೆ ಇರ್ಬೋದು ಅಥವಾ ಸುತ್ತಮುತ್ತಲಿನ ಜನರಿಗೆ ಒಂದು ಸಮಯವನ್ನು ತಿಳಿಸೋದಕ್ಕೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು. 1971ರಲ್ಲಿ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ನೇತೃತ್ವದಲ್ಲಿ ಈ ಒಂದು ಸೈರನ್ ಸ್ತಂಭ ಈ ಹಿನ್ನೆಲೆಯಲ್ಲಿ ಸ್ಥಾಪನೆಯಾಗಿತ್ತು. ಬಳಿಕ ಅದನ್ನು ತಾಲೂಕು ಬೋರ್ಡ್ಗೆ ಅದನ್ನು ಹಸ್ತಾಂತರ ಮಾಡಲಾಗಿತ್ತು. ಆ ಬಳಿಕ ಪುತ್ತೂರು ಪುರಸಭೆ, ಇದೀಗ ಪುತ್ತೂರು ನಗರಸಭೆಯ ಸುಪರ್ದಿಯಲ್ಲಿ ಇರುವಂಥ ಈ ಒಂದು ಸೈರನ್ ಸ್ತಂಭ ಇದು. ಸೊ ಇದು ದಿನದ 3 ಹೊತ್ತಿನಲ್ಲಿ ಸೈರನ್ ಮೊಳಗಿಸುವ ಮೂಲಕ ಒಂದು ಸಮಯವನ್ನು ತಿಳಿಸುವಂತಹ ಕೆಲಸವನ್ನು ಮಾಡುತ್ತೆ. ಬೆಳಗ್ಗೆ 8 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ ಮತ್ತು ಸಂಜೆ 6 ಗಂಟೆಗೆ ಈ ಒಂದು ಸೈರನ್ ಮೊಳಗುತ್ತೆ. ಸುತ್ತಮುತ್ತ ಸುಮಾರು 6-7 ಕಿಲೋಮೀಟರ್ ವ್ಯಾಪ್ತಿಗೂ ಕೂಡ ಈ ಒಂದು ಧ್ವನಿ ಕೇಳಿಸುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಸೊ ಆ ಮೂಲಕ ಇಷ್ಟು ವ್ಯಾಪ್ತಿಯ ಜನರಿಗೆ ಸಮಯ ಎಷ್ಟಾಗುತ್ತೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ಹಿನ್ನೆಲೆಯಲ್ಲಿ ಇದು ಒಂದು ವ್ಯವಸ್ಥೆಯಾಗಿದೆ ಅನ್ನುವಂಥದ್ದು ಹೇಳ್ತಾ ಇರುವಂತಹ ಮಾತು. 1962ನಲ್ಲಿ ನಾನು ಪುತ್ತೂರಿಗೆ ಫಸ್ಟ್ ಬಂದಾಗ ನಿಮಗೆ ಮನೆಯಲ್ಲಿ ರೇಡಿಯೋ ಇದ್ದದ್ದು ಹೊರತು ಪೋರ್ಟೇಬಲ್ ರೇಡಿಯೋ ಅಂತ ಇರಲಿಲ್ಲ. ಐ ರಿಮೆಂಬರ್ ಸ್ಟಿಲ್ 62ನೇ ಇಸ್ವಿಯಲ್ಲಿ ಮಾರ್ಗದಲ್ಲಿ ಹೋಗೋ ಕೆಲವರು ದೋಸ್ ಆರ್ ಎಫ್ಲುಯೆಂಟ್ ಆ ಪೋರ್ಟೇಬಲ್ ಬುಷ್ ರೇಡಿಯೋವನ್ನು ಹೆಗಲಲ್ಲಿ ಇಟ್ಟುಕೊಂಡು ವಾಕಿಂಗ್ ಹೋಗು. ಬಟ್ ಅಟ್ ದಟ್ ಟೈಮ್ ಜನರಿಗೆ ನ್ಯೂಸ್ ಗೀಸ್ ಯಾವುದೂ ಸಿಗ್ತಾ ಇರಲಿಲ್ಲ. ಆಲ್ ಇಂಡಿಯಾ ರೇಡಿಯೋ ಮಾತ್ರ ಇದ್ದರು ನೋಡಿ. ಆಗ ಈವ್ನಿಂಗ್ ಬ್ರಾಡ್ಕಾಸ್ಟು ಆ ಟವರ್ನಿಂದ ಆಗಬೇಕು ವಿತ್ ಮೈಕ್ ಆಯ್ತದ. ಆಮೇಲೆ ಸ್ವಲ್ಪ ಸಂಗೀತವು ಬರ್ತಾಯಿತ್ತು, ಅದರೊಟ್ಟಿಗೆ ಕ್ಲಾಸಿಕಲ್ ಬರ್ತಿತ್ತು. ಆಮೇಲೆ ಐ ಥಿಂಕ್ ಮಚ್ ಲೇಟರ್ ರೇಡಿಯೋ ಸಿಲೋನ್ ಅಂತ ನಿಮಗೆ ಗೊತ್ತಿರ್ಬೋದು. ಅಮೀರ್ ಸಯಾನ್ ಅಂತೇಳಿ ಒಬ್ಬರು ಬ್ರಾಡ್ಕಾಸ್ಟರ್ ಇದ್ದರು. ಅವರಿದೆ ಕೆಲವು ಹಿಂದಿ ಸಾಂಗ್ಸ್ ಬರ್ತಾಯಿತ್ತು, ಅದು ಲೇಟರ್. ಇಲ್ಲಿ ಏನಾಯಿತು ಅಂತ ಹೇಳಿದರೆ ಪುತ್ತೂರಿನಲ್ಲಿ ನಿಮಗೆ ತಿಳಿದ ಮಟ್ಟಿಗೆ ಆಗ ಮೊಬೈಲ್ ಗಿಬೈಲ್ ಯಾವುದೂ ಇರಲಿಲ್ಲ.
ದೇರ್ ಆರ್ ಸ್ಟೂಡೆಂಟ್ಸ್ ಹೂ ಆರ್ ಗೋಯಿಂಗ್ ಟು ಸ್ಕೂಲ್. ಮನೆಯಲ್ಲಿ ಒಂದು ಕ್ಲಾಕ್ ಇರ್ತಿತ್ತು, PRNs ಅಂತ ದೊಡ್ಡ, ಬಟ್ ಅದು ಯಾವಾಗ ಸರಿಯಾಗಿ ವರ್ಕ್ ಆಗ್ತಿದ್ಲು ಅದು ಗೊತ್ತಿರಲಿಲ್ಲ. ಸೊ ಸ್ಟೂಡೆಂಟ್ಸಿಗೆ ಶಾಲೆಗೆ ಹೋಗಲಿಕ್ಕೆ ಒಂದು ವಾರ್ನಿಂಗ್ ಟೈಪ್, ಅವ್ರನ್ನ ಹೊರಡಿಸ್ಲಿಕ್ಕೆ, ಅವರು ಹೊರಡಲಿಕ್ಕೆಲ್ಲ. ಸೆಕೆಂಡ್ ಒನ್, ಪ್ಯಾಡಿ ಕಲ್ಟಿವೇಷನಿಗೆ ಲೇಬರರ್ಸ್ ಎಲ್ಲ ಬರ್ತಾಯಿದ್ರು. ಅವ್ರು ಬರಬೇಕಾದ್ರೆ, ಅವರ ಮನೆಯಿಂದ ಹೊರಟು ಬರಬೇಕಾದ್ರೆ ಅವರಿಗೆ ಒಂದು ಟೈಮ್ ಬೇಕಲ್ಲ ನೆನಪಿಗೆ. ಥರ್ಡ್ ಒನ್, ಎನಿ ಅದರ್ ಲೇಬರರ್, ಪೇಟೆಗೆ ಹೋಗೋರಿಗೆ ಕೂಡ ಒಂದು ಇದು ರಿಮೈಂಡರ್ ಸರ್ವಿಸ್ನ ಅದಕ್ಕೆಲ್ಲ ಬರ್ತಾಯಿದ್ರು. ಸೊ ಅಂಥವರಿಗೋಸ್ಕರ ಎ ನೀಡ್ ವಾಸ್ ಫೆಲ್ಟ್. ಲಯನ್ಸ್ ಕ್ಲಬ್ನಲ್ಲಿ ದೇ ಮೂಟೆಡ್ ಔಟ್ ಅವರ್ ಐಡಿಯಾ, ನಾವೊಂದು ಸೈರನ್ ಕೊಟ್ಟರೆ ಹೇಗೆ ಅಂತ ಹೇಳ್ಕೊಂಡು. ಸೊ ಲಯನ್ಸ್ ಕ್ಲಬ್ನ ಕಾಂಟ್ರಿಬ್ಯೂಷನ್ನಲ್ಲಿ ದಟ್ ಸೈರನ್ ವಾಸ್ ಇನ್ಸ್ಟಾಲ್ಡ್ ಇನ್ ದಟ್ ಟವರ್. ಅದಕ್ಕೆ ಪವರ್ ಸಪ್ಲೈ ಮುನ್ಸಿಪಾಲಿಟಿ ದೇ ಅಂಡರ್ಟುಕ್. ಅದಕ್ಕೆ ಅವರು ವಾಚ್ಮನ್ ಕೂಡ ಇದ್ರು ಕಡ್ದಾಗ ನನಗೆಲ್ಲ ತಿಳಿದ ಮಟ್ಟಿಗೆ. ಸೊ ರೆಗ್ಯುಲರ್ಲಿ 8 o'clock, ಮತ್ತೊಂದು 12 ಗಂಟೆಗೆ ಆಗ್ತಿತ್ತು ಕಟ್ತಾರೆ, ಇಫ್ ಐ ಆಮ್ ನಾಟ್ ಮಿಸ್ಟೇಕ್. ಸಂಜೆದು ನನಗೆ ನೆನಪರೋದಿಲ್ಲ, ಇರಲಿಲ್ಲ ಬಹುಶಃ. ಅದಾದ ಮೇಲೆ ಫಾರ್ ಎ ಲಾಂಗ್ ಟೈಮ್ ಅದು ವರ್ಕ್ ಆಗ್ತಾ ಇತ್ತು. ಇಲ್ಲಿ ಸೈರನ್ ಕೂಗಿದರೆ ವಿ ಹ್ಯಾವ್ ಟೆಸ್ಟೆಡ್ ಇಟ್. ಆಗ ಕೋಡಿಯಾಡಿ ಬೆಳ್ತಂಗಡಿ ಇದೆ ಉಪ್ಪಿನಗಿನ ಮಧ್ಯದಲ್ಲಿ, ಅಲ್ಲಿವರೆಗೆ ಕೇಳ್ತಿತ್ತು. ಸೊ ಇಟ್ ವಾಸ್ ಎ ಗುಡ್ ಸರ್ವಿಸ್ ದಟ್ ವಾಸ್ ರೆಂಡರ್ಡ್ ಬೈ ದ ಲಯನ್ಸ್ ಕ್ಲಬ್ ಬಟ್ ವಿತ್ ದ ಕೋಆಪರೇಷನ್ ಆಫ್ ಟೌನ್ ಪಂಚಾಯತ್. ಎಸ್, ಇದರ ಜೊತೆಗೆ ಇಲ್ಲಿ ಇದು ಸಂಪೂರ್ಣ ಆಟೋಮೆಟಿಕ್ ಆಗಿ ಒಂದು ಸೈರನ್ ಮೊಳಗಿಸುವಂತಹ ಕೆಲಸಗಳಾಗುತ್ತೆ. ಇನ್ನು ಇದಕ್ಕೆ ನಗರಸಭೆಯಿಂದಲೇ ಒಂದು ವಿದ್ಯುತ್ ಪೂರೈಕೆ ಆಗುವಂಥದ್ದು. ಈ ಒಂದು ಘಟಕ ಏನಿದೆ ಇದಕ್ಕೆ ಒಂದು ವಿದ್ಯುತ್ ಪೂರೈಕೆ ಆಗುತ್ತೆ. ಆ ವಿದ್ಯುತ್ ಪೂರೈಕೆಯ ಮೂಲಕ ಸಂಪೂರ್ಣವಾಗಿ ಆಟೋಮೆಟಿಕ್ ಆಗಿ ಈ ಒಂದು ಸೈರನ್ ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ. ಸೊ ಇದರ ಬಗ್ಗೆ ಕೂಡ ಇಲ್ಲಿನ ಒಂದು ಗುತ್ತಿಗೆದಾರರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಇದು ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನುವಂಥದ್ದನ್ನು. ಇದು ಮೆಸ್ಕಾಮಿನ ಮೀಟ್ರ್ 3 ಫೇಸ್ ಕನೆಕ್ಷನ್ ಇದೆ. 3 ಫೇಸ್ ಕನೆಕ್ಷನ್ ಆಗಿ ಇದು MCB ಮತ್ತು ELCB, ಅರ್ಥ ಬ್ರೇಕರ್ ಆದರೆ ಟ್ರಿಪ್ ಆಗ್ತದೆ, ಏನಾದರೂ ಮಿಂಚು ಬಂದರೂ ಇದು ಟ್ರಿಪ್ ಆಗ್ತದೆ. ಇದು ಟೈಮಿಂಗ್ ಇಡೋದು. ಇದರಲ್ಲಿ ನಾವು ಬೆಳಿಗ್ಗೆ 7 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಾಯಂಕಾಲ 7 ಗಂಟೆಗೆ ಟೈಮರಾಗಿ ಇಟ್ಟಿದ್ದೇವೆ. ಇದು ಆಟೋಮೆಟಿಕ್ಕಾಗಿ ಆಟೋ ಸ್ಟಾರ್ಟ್ ಆಗ್ತದೆ ಟೈಮ್ ಆಗುವಾಗ. ಇದು ಆಟೋಮೆಟಿಕ್ ಅಂದರೆ ಒಂದು 15 ಸೆಕೆಂಡು ಟೈಮ್ ತಗೊಳ್ತದೆ ಆನ್ ಆಗಲಿಕ್ಕೆ. ಆನ್ ಆಗಿ 15 ಸೆಕೆಂಡು ಇದು ರನ್ನಿಂಗಲ್ಲಿ ಇರ್ತದೆ. ಟೋಟಲಾಗಿ ಅದರ ಟೈಮ್ ಆಗುವಾಗ ಇದು ಆಟೋಮೆಟಿಕ್ ಬಟನ್ ಬೀಳ್ತದೆ, ಆಫ್ ಆಗ್ತದೆ. ಇಷ್ಟೇ ಸರ್. ಟೋಟಲಿ ಕರೆಂಟಿನ ಮೇಲೆ ಇರ್ತದೆ. ಪವರ್ ಇಲ್ಲದ್ರೆ ಏನು ಮಾಡಲಿಕ್ಕೆ, ಈಗ ನೆಕ್ಸ್ಟ್ ಜನ್ರೇಟರ್ ಕನೆಕ್ಷನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ನಗರಸಭೆ, ಇದರಿಂದ ಲಿಂಕ್ ಮಾಡ್ತೇವೆ ಅಂತ. ಈಗ ಸದ್ಯಕ್ಕೆ ಈಗ ಸ್ಟಾರ್ಟ್ ಆದ ಕಾರಣ ಮುಂದೆ ಎಂತ ಆಗಬೇಕು ಅಂದರೆ ಕಮಿಷನಲ್ಲಿ ಕೇಳಿ ಇದರ ಪುತ್ತೂರಿನಲ್ಲಿ ನಾವು ಎಲ್ಲದನ್ನು ಮರಿಬಾರದು. ಹಿಂದಿನ ಇತಿಹಾಸಗಳು ಬೇಕು, ಇಂದಿನ ವಿಚಾರಗಳು ಬೇಕು. ಸುಮಾರು 1971ರಲ್ಲಿ ಇದನ್ನೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಆನಂತರ 20 ವರ್ಷದಿಂದ ಅದು ನಿಂತು ತುಕ್ಕು ಹಿಡಿತಾ ಇತ್ತು. ನಿಮ್ಮಂಥ ಮಾಧ್ಯಮದವರು ಮತ್ತು ಈ ಭಾಗದ ಹಿರಿಯರು, ನಾವು ಇವತ್ತು ನಮ್ಮ ಹಿರಿಯರ ವಕೀಲರಾದಂಥ ರಾಮಮೋಹನ್ ರಾಯರ ಹತ್ರ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಇದ್ವಿ. ಅವರು ಆಗ ಲಯನ್ಸ್ ಕ್ಲಬ್ ಮೆಂಬರ್ ಆಗಿದ್ದರು. ಆಗ ಇದನ್ನು ಮಾಡಿದ್ದು. ರಾಮಮೋಹನ್ ರಾವರನ್ನು ಕರೆದಿದ್ವಿ, ನೀವು ಒಂದು ಇವತ್ತು ಉದ್ಘಾಟನೆ ಮಾಡಬೇಕು. ಅವರಿಗೆ ನನಗೆ ಬರಲಿಕ್ಕೆ ಕಷ್ಟ ಆಗ್ತದೆ, ಆರೋಗ್ಯದ ದೃಷ್ಟಿಯಿಂದ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಇಲ್ಲಾಂದರೆ ಅವರ ಕೈಯಿಂದ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಕನಸು ಇತ್ತು. ಅವರೆಲ್ಲ ಮೆಂಬರ್ಸ್ ಆಗಿದ್ದರು. ಆಗ ಇದನ್ನು ಮಾಡಿದ್ದಾರೆ. ಆನಂತರ ಈಗ 20 ವರ್ಷದಿಂದ ಆಗ್ತಾಯಿಲ್ಲ. ಈಗ ಸುಮಾರು ಇದಕ್ಕೆ ಎಕ್ಸ್ಪರ್ಟ್ಗಳನ್ನು ತರಿಸಿ ಒಂದು 5 ಲಕ್ಷ ರೂಪಾಯಿಯಲ್ಲಿ ಅದನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಪುತ್ತೂರಿನ ಜನತೆಗೆ ಒಂದು ಅಲರ್ಟ್ನೆಸ್, ಕೈಯಲ್ಲಿ ವಾಚ್ ಇದ್ದರೂ ನೋಡುವವರು ಭಾರಿ ಕಡಿಮೆ, ಮೊಬೈಲಲ್ಲಿ ವಾಚ್ ಇದ್ದರೂ ಈ ಜನರಲ್ ಅವೇರ್ನೆಸ್ ಅಂತ ಒಂದು ಬಂದರೆ, ಈ ಸೈರನ್ ಆದ ಕೂಡಲೇ 7 ಗಂಟೆ ಆಯಿತು, ಮಧ್ಯಾಹ್ನ ಎಲ್ಲಾದರೂ ಕೂತ್ಕೊಂಡಿರ್ತಾರೆ, ಪಟ್ಟಂತೆ ಸೈರನ್ ಆದ 1 ಗಂಟೆ ಆಯಿತು, ಆನಂತರ 7 ಗಂಟೆಗೂ ನಾವು ಹೋಗಬೇಕು ಅಂತ ಈ ಥರ ಒಂದು ಜನರಲ್ ಅವೇರ್ನೆಸ್ ಮೂಡಿಸುವಂಥ ಕೆಲಸಗಳಾಗ್ತದೆ. ಇದರಿಂದ ಯಾರಿಗೂ ಉಪದ್ರ ಇಲ್ಲ. ಹತ್ತಿರದಲ್ಲಿ ಹೆಚ್ಚಿನ ಸೌಂಡು ಕೇಳ್ತದೆ, ಆದರೆ ಯಾರಿಗೂ ಉಪದ್ರ, ಇಲ್ಲಿ ಖಾಲಿ ಪ್ರದೇಶ ಇರೋದ್ರಿಂದ ಏನು ಡಿಸ್ಟರ್ಬೆನ್ಸ್ ಇಲ್ಲ. ಜನರ ಅಭಿಪ್ರಾಯ ಇದು ಬೇಕು ಅಂತ ಇತ್ತು. ಅದನ್ನೊಂದು
ಆ ಬಿಲ್ಡಿಂಗನ್ನು ಕೂಡ ಒಂದು ರೆನೋವೇಷನ್ ಥರ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದೀವಿ. ಜನರ ಬಳಕೆಗೆ ಉಪಯೋಗ ಆಗ್ಬೋದು. ಹಿಂದಿನ ಕಾಲದಲ್ಲಿ ಗದ್ದೆ ಉಳ್ಳಿಕ್ಕೆ ಹೋಗುವವರು, ಕೆಲಸಕ್ಕೆ ಹೋಗುವವರು, ಇಲ್ಲ ನಗರಕ್ಕೆ ಬರುವವರು, ಸಾಯಂಕಾಲ ಮನೆ ಸಿಟಿ ಬಿಟ್ಟು ವಾಪಸ್ ಹೋಗುವವರಿಗೆಲ್ಲ ಇದು ನಾನು ಅವ್ರ ಹತ್ರ ವಕೀಲರ ಹತ್ರ ಮಾತಾಡಿದೆ, ನಮ್ಮ ರಾಮಮೋಹನ್ರವ್ರ ಹತ್ರ ಇವತ್ತು ಮಾತಾಡಿದೆ. ಅವ್ರು ಹೇಳಿದರು, ನೀವು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದೀರಿ 1971ರಲ್ಲಿ ಅಂತ ಅವ್ರ ಕೇಳಿದೆ. ಆಗ ಅವರು ಹೇಳಿದೆ ಅಂತ ಹೇಳಿದ್ರೆ, ಈ ಜನರಿಗೆ ಗದ್ದೆ ಉಳ್ಳಿಕ್ಕೆ ಹೋಗುವವರಿಗೂ ಕೂಡ ಇದು 6 ಕಿಲೋಮೀಟ್ರ್ವರೆಗೆ ಕೇಳ್ತದೆ, ಗದ್ದೆ ಈ ಬೆಟ್ಟಂಪಾಡಿವರೆಗೆ ಕೇಳ್ತದೆ. ಗದ್ದೆ ಉಳುವವರಿಗೆ ಹೋಗುವವರಿಗೆ ಆಗ್ತದೆ, ಸಿಟಿಗೆ ಬರುವವರಿಗೆ ಆಗ್ತದೆ, ಕೆಲಸ ಮಾಡುವವರಿಗೆ ಆಗ್ತದೆ, ಮತ್ತು ಶಾಲಾ ಮಕ್ಕಳಿಗೆ ಆಗ್ತದೆ, ಅಲ್ಲಿ ಗಂಟೆ ಬಡಿಯೋದಕ್ಕೂ ಇದಕ್ಕೂ ಮ್ಯಾಚ್ ಆಗುವಂಥ ಕೆಲಸಗಳು ಆಗ್ತದೆ. ಒಟ್ಟು ಎಲ್ಲರಿಗೂ ಒಂದು ಸಮಯದ ಬಗ್ಗೆ ಪ್ರಜ್ಞೆ ಮತ್ತು ಅಲರ್ಟ್ನೆಸ್ಸನ್ನು ಮಾಡುವಂಥ ಕೆಲಸ ಮಾಡ್ತದೆ. ಆ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ. ಇವತ್ತು ಸಾರ್ವಜನಿಕವಾಗಿ ಮತ್ತು ಆ ಇತಿಹಾಸವನ್ನು ಮರುಕಳಿಸುವಂಥ ಒಂದು ವ್ಯವಸ್ಥೆಗೆ ಒಂದು ಕೆಲಸವನ್ನು ಮಾಡಿದ್ದೀವಿ. ಅದು ನಗರಸಭೆ ಮಾಡ್ತದೆ, ನಗರಸಭೆ ಮಾಡುವಂಥದ್ದು. ಎಲ್ಲರಿಗೂ ನಮಸ್ಕಾರ. ಇವತ್ತು ಪುತ್ತೂರಿನ ಎಲ್ಲ ಜನತೆಗೆ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಒಂದು 20 ವರ್ಷದಿಂದ ಸ್ಥಗಿತಗೊಂಡಿರುವಂಥ ಈ ಒಂದು ಸೈರನ್ ಒಂದು ಇತಿಹಾಸಕ್ಕೆ ಸೇರಿತ್ತು. ಮತ್ತು ಮಾನ್ಯ ಶಾಸಕ ಅಶೋಕ್ ಕುಮಾರ್ ರೈ ಅವರ ಮುಖಾಂತರ ಮತ್ತು ನಗರಸಭೆಯ ಮುಖಾಂತರ ಮತ್ತೆ ಜನರಿಗೆ ಸ್ವಲ್ಪ ಎಚ್ಚರಿಸುವಂಥ ಕೆಲಸವನ್ನು ಎಲ್ಲರಿಗೂ, ಕಚೇರಿಗೆ ಇರ್ಬೋದು, ಸಾರ್ವಜನಿಕರಿಗೆ ಇರ್ಬೋದು, ಎಲ್ಲರಿಗೆ ಒಂದು ಎಚ್ಚರಿಸುವಂಥ ಕೆಲಸ, ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಮಯ ಪಾಲನೆಗೆ ಇದೊಂದು ಎಲ್ಲರಿಗೂ ಉಪಕಾರಿ ಆಗಲಿಕ್ಕಿದೆ. ಇದಿಷ್ಟು ಈಗ ಮತ್ತೆ 20 ವರ್ಷಗಳ ಬಳಿಕ ಮತ್ತೆ ಕಾರ್ಯಾರಂಭವನ್ನು ಮಾಡಿರುವಂತಹ ಸೈರನ್ ಟವರ್ ಬಗೆಗಿನ ಒಂದಷ್ಟು ಮಾಹಿತಿ. ಸೊ ಇದರಿಂದ ಜನರಿಗೆ ಅನುಕೂಲ ಆಗಬಹುದು, ಆ ಮೂಲಕ ಒಂದಷ್ಟು ಹಳೆಯ ನೆನಪು ಮಾಡಿಕೊಳ್ಳುವಂತಹ ಪ್ರಯತ್ನಗಳಾಗಬಹುದು ಎನ್ನುವಂಥ ಒಂದು ಆಶಾಭಾವನೆ ಜನಪ್ರತಿನಿಧಿಗಳದ್ದು ಮತ್ತು ನಗರಸಭೆಯದ್ದು ಅನ್ನುವಂಥದ್ದನ್ನು ಹೇಳ್ತಾ, ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.